ಮಾನವನ ಅಭಿವೃದ್ಧಿಯ ತವಲಿಗೆ ಅದೆಷ್ಟೋ ಪ್ರಾಣಿ ಪಕ್ಷಿ ಸಂಕುಲ ಸೂಕ್ಷ್ಮ ಜೀವಿಗಳು ಬಲಿಯಾಗುತ್ತಿವೆ. ಕಾಡು ಕಡಿದು ನಾಡು ಮಾಡಿ ತನ್ನ ಇರುವನ್ನ ಗಟ್ಟಿ ಮಾಡಿಕೊಂಡ ಮಾನವ ಪರಿಸರದ ಇತರ ಜೀವಿಗಳು ಜೀವಿಸುವ ಹಕ್ಕನ್ನ ಕಸಿದುಕೊಂಡ. ಇದರಿಂದ ನೆಲೆ ಕಳೆದುಕೊಂಡು ಅದೆಷ್ಟೋ ಜೀವಿಗಳು ಕಣ್ಮರೆಯಾಗಿವೆ. ಆದರೆ ಪ್ರಾಣಿ ಪಕ್ಷಿಗಳ ಮೇಲೆ ಕಾಳಜಿ ಇದ್ದವರು ಇಲ್ಲವೆಂದೇನೂ ಇಲ್ಲ. ಅದೇ ರೀತಿ ಇಲ್ಲೊಂದು ದಂಪತಿ ಪಕ್ಷಿಗಳು ಗೂಡು ಕಟ್ಟಲು ನೆರವಾಗುವ ಮೂಲಕ ಪಕ್ಷಿ ಸಂಕುಲದ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಎಲ್ಲಿಯ ನಡುಗೋಡು ಗ್ರಾಮದ ಮಾವಿನಕಟ್ಟೆ ಮೂಡಾಯಿಬೆಟ್ಟುವಿನ ನಿವಾಸಿ ನಿತ್ಯಾನಂದ ಶೆಟ್ಟಿ ರಮ್ಯಾ ದಂಪತಿಯೇ ಪಕ್ಷಿ ಸಂಕುಲಗಳ ಉಳಿವಿಗಾಗಿ ತಮ್ಮದೇ ರೀತಿಯಲ್ಲಿ ವಿನೂತನ ಪ್ರಯೋಗ ಮಾಡಿ ಗಮನ ಸೆಳೆದವರು. ಇವರು ತಮ್ಮ ಮನೆಯ ಪರಿಸರದ ಸುತ್ತಲೂ ಬೆಟ್ಟ, ಗುಡ್ಡ, ಕುರುಚಲು ಪೊದೆಗಳಲ್ಲಿ ಪಕ್ಷಿಗಳಿಗೆ ಗೂಡು ನಿರ್ಮಿಸಿ ಸಂತಾನೋತ್ಪತ್ತಿಗೆ ಸಹಕಾರ ನೀಡುತ್ತಿದ್ದಾರೆ. ಅಲ್ಲದೆ ಅವುಗಳಿಗೆ ಆಹಾರ, ನೀರಿನ ವ್ಯವಸ್ಥೆಯನ್ನ ಮಾಡುತ್ತಿರುವುದರಿಂದ ಇವರ ಮನೆಯ ಸುತ್ತಲೂ ಸಾಕಷ್ಟು ಪಕ್ಷಿಗಳು ಬರುತ್ತಿರುತ್ತವಂತೆ. ಅಲ್ಲದೆ ಬಿದಿರುಗಳಿಂದ ಗೂಡು ತಯಾರಿಸಿ ಆಸಕ್ತರಿಗೆ ಉಚಿತವಾಗಿ ವಿತರಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಅದನ್ನೆಲ್ಲ ತೆಗೆದು RCC ಮನೆ ಮಾಡಿಬಿಟ್ಟಿದ್ದಾರೆ. ಒಳಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅದು ಹೆಂಗ್ ಬರ್ತದೆ? ಒಳಗಡೆ ಹೋದ್ರೂ ಅಲ್ಲಿ ಫ್ಯಾನ್ ಇರ್ತದೆ. ಫ್ಯಾನ್ಗೆ ಸಿಕ್ಕಾಕೊಂಡು ಸಾಯ್ತದೆ. ಸತ್ತು ಅವನತಿಗೆ ಅಂಚಿಗೆ ಬಂದಿದೆ. ವಿನಾಶದ ಅಂಚಿಗೆ ಹೋಗಿರಿದೆ ಅಷ್ಟೇ. ನಾವು ಏನು ಕಾರಣಗಳು, ವೈಜ್ಞಾನಿಕ ಕಾರಣಗಳನ್ನು ಕೊಟ್ಟುಕೊಂಡ್ರು ನಾವು ಮಾಡಿದ ತಪ್ಪುಗಳೇ ಹಲವು ಇರುತ್ತದೆ. ಯಾವುದು ಈ ಏರಿಯಾದಲ್ಲಿ ಇದೆ? ಈ ಗುಬ್ಬಿಗಳು ಈ ಏರಿಯಾದಲ್ಲಿ ಸಿಗುವುದಿಲ್ಲ. ಈ ಏರಿಯಾದಲ್ಲಿ ತುಂಬಾ ಸುತ್ತಲೂ ವಾಮದ ಪದವ ತನಕ ಸಿಗಲ್ಲ. ಸಿದ್ದಕಟ್ಟೆಯಲ್ಲಿದೆ. ಸಿದ್ದಕಟ್ಟೆ ಬಿಟ್ಟರೆ ಮೂಡಬಿದ್ರೆಯಲ್ಲಿದೆ. ಬಂಟ್ವಾಳದಲ್ಲಿ ಅಲ್ಲಲ್ಲಿದೆ. ನಿತ್ಯಾನಂದ ಶೆಟ್ಟಿಯವರಿಗೆ ನೆಲ, ಜಲ, ಪರಿಸರ, ಜೀವಿ ಸಂಕುಲದ ಬಗೆಗೆ ವಿಶೇಷ ಆಸಕ್ತಿ ಇದ್ದು ಛಾಯಾಗ್ರಹಣ, ಸೈಕ್ಲಿಂಗ್, ಟ್ರೆಕ್ಕಿಂಗ್, ಬರವಣಿಗೆ ಇವರ ಪ್ರವೃತ್ತಿ. ಕಳೆದ ಹಲವಾರು ವರ್ಷಗಳಿಂದ ನಿತ್ಯಾನಂದ ಶೆಟ್ಟಿ ರಮ್ಯಾ ದಂಪತಿ ತಮ್ಮ ಮನೆಯಂಗಳ ಮತ್ತು ಮನೆಯ ಸುತ್ತಮುತ್ತಲಿನ ಪರಿಸರವನ್ನ ಪಕ್ಷಿಗಳ ಆವಾಸ ಸ್ಥಾನವನ್ನಾಗಿಸಿ ಪರಿವರ್ತಿಸಿ ಮಣ್ಣಿನ ಮಡಕೆಗಳ ಗೂಡುಗಳು ಇಟ್ಟು ಕಾಳುಗಳು, ನೀರು ಒದಗಿಸಿ ಪಕ್ಷಿ ಸಂಕುಲದ ಉಳಿವಿಗಾಗಿ ತಮ್ಮದೇ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ಪವನ್ ಕಾಚಮಡ್ಕ, V4 ನ್ಯೂಸ್, ಮಂಗಳೂರು.